ಸ್ಯಾಂಡಲ್ವುಡ್ ಸ್ಟಾರ್ ನಟಿಯ ಸಹೋದರನ ಮೇಲೆ ಯುವತಿಯೊಬ್ಬರು ಅತ್ಯಾಚಾರ ಆರೋಪ ಮಾಡಿದ್ದು ಬೆಂಗಳೂರಿನ ಬಸವನಗುಡಿ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲಾಗಿದೆ. ಖ್ಯಾತ ನಟಿಯ ಸಹೋದರ ಕೀರ್ತಿ ಚಂದ್ರ ಅಲಿಯಾಸ್ ವಿರಾಜ್ ಮೇಲೆ ದೂರು ದಾಖಲಾಗಿದೆ. ಆರೋಪಿ ತನ್ನ ತಂಗಿ ಫೇಮಸ್ ಸಿನಿ ತಾರೆ ಅಂತ ಹೇಳಿ ಯುವತಿಗೆ ಪರಿಚಯ ಮಾಡಿಕೊಂಡಿದ್ದು, ನಾನು ಪ್ರತಿಷ್ಠಿತ ಕಂಪನಿಯಲ್ಲಿ ಉನ್ನತ ಹುದ್ದೆಯಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತ ಯುವತಿಯನ್ನ ನಂಬಿಸಿದಂತೆ ಆ ಬಳಿಕ ಆಕೆಯನ್ನ ಮದುವೆಯಾಗುವುದಾಗಿ ನಂಬಿಸಿ ಬಲವಂತವಾಗಿ ಅತ್ಯಾಚಾರ ಆರೋಪ ಮಾಡಿದ್ದಾನೆ ಅಂತ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಇನ್ನು ದೂರಿನಲ್ಲಿ ತಿಳಿಸಿರುವಂತೆ ಯುವತಿಯನ್ನ ಆರೋಪಿ ವಿರಾಜ್ 2021 ಮೇನಲ್ಲಿ ಪರಿಚಯ ಮಾಡಿಕೊಂಡಿದ್ದ. ಯುವತಿ ತಮ್ಮ ಸ್ವವಿವರ ಮ್ಯಾಟ್ರಿಮೋನಿಯಲ್ಲಿ ವೆಬ್ಸೈಟ್ ನಲ್ಲಿ ಹಾಕಿದ್ರು. ಈ ವೇಳೆ ಸಂದೇಶ ಕಳುಹಿಸಿದ್ದ ಆರೋಪಿ, ನಾನು ಪ್ರತಿಷ್ಠಿತ ಕಂಪನಿಯಲ್ಲಿ ಉನ್ನತ ಹುದ್ದೆಯಲ್ಲಿದ್ದೇನೆ, ನನ್ನ ತಂಗಿ ಫೇಮಸ್ ಸಿನಿ ತಾರೆ, ನಾನು ಹೊಸಕೆರೆ ಹಳ್ಳಿಯಲ್ಲಿ ವಾಸವಿರುವುದಾಗಿ ರಿಕ್ವೆಸ್ಟ್ ಕಳಿಸಿದ್ದಂತೆ. ಬಳಿಕ ಪರಿಚಯ ಸ್ನೇಹಕ್ಕೆ ಬೆಳೆದು ಇಬ್ರು ಚಾಟಿಂಗ್ ಮಾಡಲು ಆರಂಭಿಸಿದ್ರು. ಈ ವೇಳೆ ಆರೋಪಿ ಯುವತಿಗೆ ಮದುವೆಯಾಗುವುದಾಗಿ ನಂಬಿಸಿದ್ದಂತೆ. ಜನವರಿ 18ರಂದು ಜಯನಗರದ ಖಾಸಗಿ ಹೋಟೆಲ್ಗೆ ಬರುವಂತೆ ಆರೋಪಿ ಹೇಳಿದ್ದಂತೆ. ಈ ವೇಳೆ ನನ್ನ ಜೊತೆ ದೈಹಿಕ ಸಂಪರ್ಕ ಬೆಳೆಸುವಂತೆ ಹೇಳಿದ್ದ ಆರೋಪಿ ಯುವತಿ ನಿರಾಕರಿಸಿದ್ರು. ಮದುವೆಯಾಗುವುದಾಗಿ ನಂಬಿಸಿ ದೈಹಿಕ ಸಂಪರ್ಕ ಬೆಳೆಸಿದ್ದಂತೆ. ಬಳಿಕ ಆರೋಪಿ ಕೀರ್ತಿ ಚಂದ್ರ ಸಂಪರ್ಕಕ್ಕೂ ಸಿಗದೆ ಮದುವೆಯಾಗದೆ ಮೋಸ ಮಾಡಿದ್ದು, ಸುಳ್ಳು ಭರವಸೆ ನೀಡಿ ಒತ್ತಾಯ ಪೂರ್ವಕವಾಗಿ ದೈಹಿಕ ಸಂಪರ್ಕ ನಡೆಸಿ ಮೋಸ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಾಗಿ ಯುವತಿ ದೂರಿನಲ್ಲಿ ತಿಳಿಸಿದ್ದಾರೆ.